ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಹೆಜಮಾಡಿ ಗ್ರಾಮದ ಸುಮಾರು 800 ವರ್ಷಗಳ ಇತಿಹಾಸವಿರುವ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಹೆಜಮಾಡಿದರ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣ ಪುನರ್ ನಿರ್ಮಾಣಗೊಂಡು ಇದೀಗ 2022ರ ಮಾರ್ಚ್ 30ರಿಂದ ಏಪ್ರಿಲ್ 7ರವರೆಗೆ ಎಡಪದವು ಶ್ರೀ ರಾಧಾಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ದೈವಿಕ ವಿಧಿವಿಧಾನಗಳೊಂದಿಗೆ ಪ್ರಾರಂಭವಾಗುವುದೆಂದು ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ದಯಾನಂದ ಹೆಜಮಾಡಿಯವರು ತಿಳಿಸಿದರು. ಮಾರ್ಚ್ 30ರ ಬುಧವಾರ ಸಾಮೂಹಿಕ ದೇವತಾ ಪ್ರಾರ್ಥನೆಯೊಂದಿಗೆ ಬ್ರಹ್ಮಕಲಶೋತ್ಸವ ಹಾಗೂ ನಾಗಮಂಡಲದ ವಿಧಿವಿಧಾನಗಳು ಆರಂಭಗೊಳ್ಳಲಿದೆ. ಏಪ್ರಿಲ್ 3, 2022ರಂದು ಸಂಜೆ ಗಂಟೆ 4ಕ್ಕೆ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗಣೇಂದ್ರ ತೀರ್ಥ ಶ್ರೀಪಾದರು, ಕಟೀಲು ಕ್ಷೇತ್ರದ ಶ್ರೀ ಅನಂತ ಪದ್ಮನಾಭ ಶರಣರು, ನಾಗಪಾತ್ರಿಯವರಾದ ಸಗ್ರಿ ಗೋಪಾಲಕೃಷ್ಣ ಸಾಮಕರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಜಯಂತ್ ಶೆಟ್ಟಿ ಪಟೇಲರ ಮನೆ ಹೆಜಮಾಡಿ ಇವರ ಉಪಸ್ಥಿತಿಯಲ್ಲಿ ಹೊರೆಕಾಣಿಕೆ ಮೆರವಣಿಗೆ ಹೆಜಮಾಡಿ ಕೋಡಿ ಆಟದ ಮೈದಾನದಿಂದ ನಡೆಯಲಿದೆ. ಏಪ್ರಿಲ್ 5, 2022ರಂದು ಮಂಗಳವಾರ ಬೆಳಗ್ಗೆ ನಾಗಸನ್ನಿಧಿಯಲ್ಲಿ ಆಶ್ಲೇಷ ಪೂಜೆ, ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ, ಸಂಜೆ ಗಂಟೆ 5ಕ್ಕೆ ಹಾಲಿಟ್ಟು ಸೇವೆಯ ನಂತರ ಸಂಜೆ ಗಂಟೆ 6ಕ್ಕೆ ಸಗ್ರೆ ಶ್ರೀ ಗೋಪಾಲಕೃಷ್ಣ ಸಾಮಕರ ನೇತೃತ್ವದಲ್ಲಿ ನಾಗಮಂಡಲ ಸೇವೆ ನಡೆಯಲಿದೆ. ಏಪ್ರಿಲ್ 6, 2022ನೇ ಬುಧವಾರ ಬೆಳಗ್ಗೆ 9:36ರ ವೃಷಭ ಲಗ್ನ ಸುಮುಹೂರ್ತದಲ್ಲಿ ಸಹಸ್ರ ಪರಿಕಲಶ ಸಹಿತ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಲಿದ್ದು, ಮಧ್ಯಾಹ್ನ ಗಂಟೆ 12ಕ್ಕೆ ಮಹಾರಥೋತ್ಸವ, 12:30ಕ್ಕೆ ಮಹಾ ಅನ್ನ ಸಂತರ್ಪಣೆ ನಡೆಯಲಿದ್ದು, ರಾತ್ರಿ ಗಂಟೆ 9ಕ್ಕೆ ಖ್ಯಾತ ಯಕ್ಷಗಾನ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿಯವರ ಭಾಗವತಿಕೆಯೊಂದಿಗೆ ವಿಶೇಷ ದೇವರ ಬಲಿಸೇವೆ, ಖ್ಯಾತ ಸ್ಯಾಕ್ಸೋಫೋನ್ ವಾದಕಿ ಶ್ರೀಮತಿ ಭಾರತಿ ಗೋಪಾಲ್ ಅವರ ಸ್ಯಾಕ್ಸೋಫೋನ್ ವಾದಕದೊಂದಿಗೆ ದೇವರ ವಿಶೇಷ ಬಲಿಸೇವೆ ಹಾಗೂ ರಾಷ್ಟ್ರೀಯ ಚಂಡೆ ತಂಡದವರೊಂದಿಗೆ ದೇವರ ವಿಶೇಷ ಬಲಿಸೇವೆಯ ನಂತರ ರಾತ್ರಿ ಗಂಟೆ 11ಕ್ಕೆ ಮಹಾರಥೋತ್ಸವ ನಡೆಯಲಿದೆ. ಏಪ್ರಿಲ್ 6, 2022ರ ಬುಧವಾರ ಬೆಳಗ್ಗೆ ಗಂಟೆ 9:45ಕ್ಕೆ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಜಯಂತ್ ಶೆಟ್ಟಿ ಪಟೇಲರ ಮನೆ ಹೆಜಮಾಡಿ ಇವರ ಘನ ಅಧ್ಯಕ್ಷತೆಯಲ್ಲಿ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪರಮ ಪೂಜನೀಯ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗಣೇಂದ್ರ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಲಿರುವರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜನೀಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡಿಯವರು ಅನುಗ್ರಹ ಭಾಷಣಗೈಯಲಿರುವರು. ಶ್ರೀ ಕ್ಷೇತ್ರ ಕಟೀಲು ಇದರ ಆನುವಂಶಿಕ ಮುಕ್ತೇಶ್ವರಾದ ಅನಂತ ಪದ್ಮನಾಭ ಶರಣ ಅವರು ಶುಭಾಂಸನೆ ನೀಡಲಿರುವರು. ದೇವಸ್ಥಾನದ ಆಡಳಿತ ಮಂಡಳಿಯ ಮುಕ್ತೇಶ್ವರಾದ ದಯಾನಂದ್ ಹೆಜಮಾಡಿ ಇವರ ಘನ ಉಪಸ್ಥಿತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ, ಕಾಪು ಕ್ಷೇತ್ರದ ಶಾಸಕರಾದ ಲಾಲಾಜಿ ಆರ್ ಮೆಂಡನ್, ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ, ಸದಾನಂದ ಕೆ ಶೆಟ್ಟಿ ಪುಣೆ ಮುಂಬೈ, ರಘುರಾಮ್ ಕೆ ಶೆಟ್ಟಿ ಮುಂಬೈ, ಸದಾಶಿವ ಎಸ್ ಶೆಟ್ಟಿ ಮುಂಬೈ, ಬಹುಭಾಷಾ ಚಲನಚಿತ್ರ ನಟ ಸುಮನ್ ತಲವಾರ್ ಮತ್ತಿತರ ಗಣ್ಯರು ಉಪಸ್ಥಿತರಿರುವರು. ಬ್ರಹ್ಮಕಲಶೋತ್ಸವದ ಅಂಗವಾಗಿ ಮಾರ್ಚ್ 30, 2022ರಂದು ಬಿರ್ವೇರ್ ಬ್ರದರ್ಸ್ ಹೆಜಮಾಡಿ ಇವರ ಪ್ರಾಯೋಜಕತ್ವದಲ್ಲಿ ರಾತ್ರಿ ಗಂಟೆ 8ಕ್ಕೆ ಸರಿಯಾಗಿ ಶಿವದೂತ ಗುಡಿಗೆ ತುಳು ನಾಟಕ, ಮಾರ್ಚ್ 31, 2022ರಂದು ಸಂಜೆ 6 ಗಂಟೆಗೆ ಸರಿಯಾಗಿ ಸ್ಥಳೀಯರಿಂದ ಭಜನಾ ಕಾರ್ಯಕ್ರಮ, ಏಪ್ರಿಲ್ 2, 2022ರಂದು ಯಕ್ಷಗಾನ ತಾಳಮದ್ದಳೆ, ಏಪ್ರಿಲ್ 4, 2022ರಂದು ರಾತ್ರಿ ಗಂಟೆ 8ಕ್ಕೆ ಕಲಾರ್ಗ್ಯ ಡ್ಯಾನ್ಸ್ ಗ್ರೂಪ್ ತಂಡದವರಿಂದ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ವಿನೂತನ ಶೈಲಿಯ ದಾಂಡಿಯಾ ರಾಸ್ ನೃತ್ಯ ಸಂಗೀತ ಕಾರ್ಯಕ್ರಮ, ಏಪ್ರಿಲ್ 5ರಂದು ಭರತನಾಟ್ಯ, ಯಕ್ಷನಾಟ್ಯ ವೈಭವ, ಸಿತಾರ ವಾದನ, ಪಂಚವೀಣಾ ವಾದನ ಹಾಗೂ ಭಜನಾ ಕಾರ್ಯಕ್ರಮ, ಏಪ್ರಿಲ್ 6ರಂದು ರಾತ್ರಿ ಗಂಟೆ 6ಕ್ಕೆ ಯಕ್ಷಗಾನ ಬಯಲಾಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರ ಪರವೂರ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬ್ರಹ್ಮಕಲಶೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ದಯಾನಂದ ಹೆಜಮಾಡಿಯವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ಹೆಜಮಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ನಮ್ಮ ಹೆಜಮಾಡಿ ಗ್ರಾಮದೊಡೆ ಅಂತ ಮಹಾಲಿಂಗೇಶ್ವರ ಸ್ವಾಮಿಯ ಸಾಧಾರಣ 800 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಈಗ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು 4 ಬ್ರಹ್ಮಕಲಶಕ್ಕೆ ನಾವು ಅಣಿಯಾಗಿದ್ದೇವೆ. ಸಾಧಾರಣ 30ನೇ ತಾರೀಕಿಂದ ಪ್ರಾರಂಭಗೊಂಡು ಏಪ್ರಿಲ್ 7ನೇ ತಾರೀಕುವರೆಗೆ ನಡೆಯುವ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಎಡಪದ ರಾಧಾಕೃಷ್ಣ ತಂತಿಯವರ ಮುಂದಾಳತ್ವದಲ್ಲಿ ನಮ್ಮ ಜೀರ್ಣೋದ್ಧಾರ ಅಧ್ಯಕ್ಷರಾದ ಜಯಂತ್ ಶೆಟ್ಟಿಯವರ ಮುಂದಾಳತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ. ಅಂತಹ ಪ್ರಮುಖ 3 ದಿವಸದ ಕಾರ್ಯಕ್ರಮ 3ನೇ ತಾರೀಕಿಗೆ ನಾವು ಆದಿತ್ಯವಾರ ಇಡೀ ಗ್ರಾಮದವರು ಒಟ್ಟಾಗಿ ಹೊರೆಕಾಣಿಕೆ ಮೆರವಣಿಗೆ ಇಡೀ ಹೆಜಮಾಡಿ ಕೋಡಿ
ಶಾಲಾ ಮೈದಾನದಿಂದ ಪ್ರಾರಂಭಗೊಂಡು ಇಲ್ಲಿಯ ತನಕ ದೇವರಿಗೆ ಅರ್ಪಿಸಲಿದ್ದೇವೆ. ಹೊರೆಕಾಣಿಕೆ ಭವ್ಯವಾದ ಹೊರೆಕಾಣಿಕೆಯನ್ನು ನಡೆಸುವ ಹಿರಿಯಾದಿಯಲ್ಲಿ ನಾವು ಇದ್ದೇವೆ. ಹಾಗೆಯೇ ನಾವು 5ನೇ ತಾರೀಕು ನಾಗಮಂಡಲ ಗೋಪಾಲಕೃಷ್ಣ ಶಾಮಗಾರ್ ಅವರ ಮುಂದಾಳತ್ವದಲ್ಲಿ ನಾಗಮಂಡಲ ಸೇವೆ ನಡೆದಿದೆ. 6ನೇ ತಾರೀಕು ಬ್ರಹ್ಮಕಲಶೋತ್ಸವ ಸಾಧಾರಣ ಒಂದು 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂಥ ಭವ್ಯವಾದ ಮಂದಿರವನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತಿದ್ದೇವೆ. 6ನೇ ತಾರೀಕು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯುವ ಹಿರಿಯಾದಿಯಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಅದೇ ಇಡೀ ಗ್ರಾಮದೊಟ್ಟಾಗಿ ಆಸುಪಾಸಿನ ಗ್ರಾಮದೊಟ್ಟಾಗಿ ಭವ್ಯವಾಗಿ ಕಾರ್ಯಕ್ರಮವನ್ನು ಮಾಡುವ ಹಾಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸುವ ಹಿರಿಯಾದಿಯಲ್ಲಿ ನಾವಿದ್ದೇವೆ. ಎಲ್ಲ ಆಸುಪಾಸಿನ ಎಲ್ಲ ಗ್ರಾಮದವರು, ಎಲ್ಲ ಭಕ್ತ ಬಾಂಧವರು ಎಲ್ಲರೂ ಒಟ್ಟಾಗಿ ಈ ದೇವರ ಗಂಧಪ್ರಸಾದ ಸ್ವೀಕರಿಸಿ ಮಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಆಡಳಿತ ಮುಖ್ಯಸ್ಥರಾಗಿ ನಾನು ಎಲ್ಲರ ಹತ್ರ ವಿನಂತಿ ಮಾಡಿಕೊಳ್ತೇನೆ. ದೇವಳದ ವಠಾರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಮುಖರಾದ ದಿನರಾಜ್ ಬಗೇರಾ, ಸುಧಾಕರ್ ಕಿರ್ಕೇರ, ದಿವಾಕರ ಹೆಜಮಾಡಿ, ಸಚಿನ್ ನಾಯ್ಕ್, ರವೀಂದ್ರ ಕೋಟ್ಯಾನ್ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.